ನೀವು ಇದನ್ನ ಅಬ್ಸರ್ವ್ ಮಾಡಿರ್ಬೋದು. ನಮ್ಮ ಮನೆಯಲ್ಲಿರುವಂತಹ ಹುಡುಗರು ಅಥವಾ ಹುಡುಗಿರೇ ಆಗ್ಲಿ, ಮಕ್ಕಳೇ ಆಗ್ಲಿ, ನಾವು ನೋಡ್ತಾ ಇದ್ದೀವಿ, ಅವ್ರಿಗೆ ಸ್ವಲ್ಪವೂ ಮೈದಾನದಲ್ಲಿ ಹೋಗಿ ಆಟ ಆಡಿಪ ಅಂದ್ರೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಆಟ ಆಡ ಬಂದ್ರು ಕೂಡ ಸುಸ್ತಾಗ್ತಾರೆ, ಹೊಟ್ಟೆ ನೋವು ಅಂತಾರೆ, ಮೈ ಕೈ ನೋವು ಅಂತಾರೆ. ಏನಿದು ಕಾರಣ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೋದು. ನೀವು ಮಕ್ಕಳಾಗಿದ್ದಾಗ ಹೊರಗಡೆನೆ ಆಟ ಆಡ್ತಾ ಇದ್ರಿ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಹೋಗಿ ಕರೆತಂದು ಮನೇಲಿ ಕೂಡಿಸಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ರಪ್ಪ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಮಕ್ಕಳು ಮನೆಯಿಂದ ಹೊರಗನೆ ಹೋಗ್ತಾ ಇಲ್ಲ. ಏನೇ ಇದ್ರು ಮನೆಯಲ್ಲೇ ಬೇಕು, ಕೂತಲ್ಲೇ ಅವ್ರಿಗೆ ತಿಂಡಿ ಬೇಕು, ಕೂತಲ್ಲೇ ಊಟ ಬೇಕು. ಅದರಲ್ಲೂ ಮನೆ ಊಟ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತಾನೆ ಇಲ್ಲ. ಏನೇ ಇದ್ರು ಎವ್ರಿ ಆಲ್ಟರ್ನೇಟಿವ್ ಡೇ ಅವ್ರಿಗೆ ಹೊರಗಿನ ಊಟ ಬೇಕು, ರೋಡ್ ಸೈಡ್ ಊಟ ಬೇಕು, ಗೋಬಿ ಮಂಚೂರಿ ಬೇಕು, ಬರ್ಗರ್ ಬೇಕು, ಪಿಜ್ಜಾ ಬೇಕು, ಪಾನಿಪುರಿ ಬೇಕು, ಸಮೋಸ ಬೇಕು. ಮನೆ ಊಟ ಅಂದ್ರೆ ಇಷ್ಟ ಆಗ್ತಾ ಇಲ್ಲ. ಮನೆ ಊಟ ಅಂದ್ರೆ ಅಷ್ಟಕ್ಕಷ್ಟೇ ಅವ್ರಿಗೆ. ಆ ಮಟ್ಟಕ್ಕೆ ಇವತ್ತಿನ ಮಕ್ಕಳು ಬೆಳ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಇವತ್ತು ಸಿಟಿಯಲ್ಲಿರುವಂತಹ ಮಕ್ಕಳಾಗ್ಲಿ, ಪಟ್ಟಣಗಳಲ್ಲಿರುವಂತಹ ಮಕ್ಕಳಾಗ್ಲಿ, ಇವತ್ತು ಹಳ್ಳಿಗೂ ಕೂಡ ಈ ಫಾಸ್ಟ್ ಫುಡ್ ಬೆಳೀತಾ ಹೋಗಿದೆ. ಆದ್ರೆ ಈ ಫಾಸ್ಟ್ ಫುಡ್ ತಿನ್ನೋದ್ರಿಂದ ಫಾಸ್ಟ್ ಆಗಿ ಮಕ್ಕಳು ಕೂಡ ಬೆಳೀತಾ ಇದ್ದಾರೆ. ಅಷ್ಟೇ ಫಾಸ್ಟ್ ಆಗಿ ಅವರಿಗೆ ಹಲವಾರು ಕಾಯಿಲೆಗಳು ಕೂಡ ಬರ್ತಾ ಇದೆ. ಈ ಒಂದು ಅಬ್ಸರ್ವೇಷನ್ ನೀವು ಎಲ್ಲ ಮಾಡಿರಬಹುದು. ಇದಕ್ಕೆಲ್ಲ ಕಾರಣ ಏನು ಅಂತ ನಿಮಗೆ ಗೊತ್ತಾ ಸ್ನೇಹಿತರೆ? ಈ ಎಲ್ಲ ಫಾಸ್ಟ್ ಫುಡ್ ಗಳನ್ನ ಬೆಳೆಸಕ್ಕಾಗ್ಲಿ ಮಾಡಕ್ಕಾಗ್ಲಿ ಹಲವಾರು ರೀತಿಯ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಾ ಇರೋದು ನಾವು ನೋಡಿದ್ದೇವೆ. ಇವತ್ತು ಒಂದು ಆಪಲ್ ಕೆಂಪದಾಗಿ ಕಾಣಬೇಕು ಅಂದ್ರೆ ಏನೆಲ್ಲ ಅದಕ್ಕೆ ಬಣ್ಣಗಳನ್ನು ಹಚ್ತಾರೆ, ಏನೆಲ್ಲ ಅದಕ್ಕೆ ಇಂಜೆಕ್ಷನ್ಗಳು ಕೊಡ್ತಾರೆ. ಒಂದು ಬಾಳೆಹಣ್ಣು ದೊಡ್ಡದಾಗಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಮಾಡ್ತಾರೆ. ಅದೇ ತರ ಮ್ಯಾಂಗೋ ಆಗ್ಲಿ, ಬೇರೆ ಯಾವುದೇ ಫ್ರೂಟ್ ಆಗ್ಲಿ. ಇನ್ನು ಈ ಫ್ರೂಟ್ಸ್ ತರಕಾರಿಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು. ಇವತ್ತು ನೀವು ಒಂದು ಸೀಬೆಕಾಯಿ ಅಂದ್ರೆ ಒಂದು ಪೇರ್ಲೆ ಹಣ್ಣು ದೊಡ್ಡದಾಗಿ ನೋಡ್ತಾ ಇದೀವಿ ನಾವು. ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದಾಗ ಚಿಕ್ಕ ಕಾಣೋದು, ಎಷ್ಟು ಟೇಸ್ಟಿ ಆಗಿರೋ ಗೊತ್ತಾ. ಆದ್ರೆ ಇವತ್ತು ನೀವು ದೊಡ್ಡ ಆಪಲ್ ಗಳನ್ನ, ದೊಡ್ಡ ಸೀಬೆಕಾಯಿಗಳನ್ನ ನೋಡ್ತಾ ಇದ್ರೆ ಈ ಹಿಂದೆ ನಾವು ಯಾವತ್ತೂ ನೋಡಿರಲೇ ಇಲ್ಲ. ಈಗಂತೂ ಬಂದಿದೆ ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಅಂತೆ. ಡ್ರ್ಯಾಗನ್ ಫ್ರೂಟ್ ನೋಡಿದ್ರೆ ಅದು ಡ್ರ್ಯಾಗನ್ ತರನೇ ಇದೆ ದೊಡ್ಡದಾಗಿ. ಆದ್ರೆ ನಿಜ ಹೇಳ್ತೀನಿ, ಅದನ್ನ ಏನು ಟೇಸ್ಟ್ ಇಲ್ಲ, ನೋಡಕ್ ಮಾತ್ರ ಚೆನ್ನಾಗಿರುತ್ತೆ. ಆದ್ರೂ ಕೂಡ ಜನ ತಮ್ಮ ಮಕ್ಕಳು ತಿನ್ಲಿ ಅಂತ ಪಾಪ ತಂದೆ ತಾಯಿಗಳು ಕಷ್ಟಪಟ್ಟು ಅದನ್ನ ತರ್ತಾರೆ, ಮಕ್ಕಳಿಗೆ ತಿನ್ನಿಸ್ತಾರೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡದೇ ಬೇಕು ಅವ್ರಿಗೆ. ಆದ್ರೆ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಇವೆಲ್ಲ ಕೆಮಿಕಲ್ಸ್ ಹಾಕಿ ದೊಡ್ಡದಾಗಿ ಮಾಡುತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಜಗತ್ ಜಾಹೀರಾತಾಗಿರೋದು ನಮಗೂ ನಿಮಗೂ ಗೊತ್ತಿರೋ ವಿಷಯನೇ. ಹೋಗ್ಲಿ, ಬರೀ ತರಕಾರಿ ಅಥವಾ ಹಣ್ಣು ಹಂಪಲುಗಳನ್ನ ಈ ರೀತಿ ಕೆಮಿಕಲ್ ಹಾಕಿ ಇವರು ದೊಡ್ಡದಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ವಿಷಯ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಆದ್ರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ದಾರಿ ಇಲ್ಲ. ಎಲ್ಲದಕ್ಕೂ ಹೋಗಿ ನೀವು ನಾಟಿ ಏನಪ್ಪಾ ತರಕಾರಿ ಆಗ್ಲಿ, ನಾಟಿ ಹಣ್ಣಾಗ್ಲಿ ತರೋಕೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ದೊಡ್ಡ ಸಿಟಿಗಳಲ್ಲಿ ಹೋಗಿ ನೀವು ಈ ತರ ಪಡ್ಕೊಳ್ಳೋದಂತರೂ ಸಾಧ್ಯನೇ ಇಲ್ಲ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಹಲವಾರು ವ್ಯಾಪಾರಸ್ಥರು, ಎಲ್ಲಾ ರೈತರು ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ಕೆಲವೊಬ್ಬರು ರೈತರು ಬರೋ ಪೆಸ್ಟಿಸೈಡ್ ಗಳನ್ನ ಅದಕ್ಕೆ ಹಾಕಿ ಏನು ಒಂದು ತಿಂಗಳಲ್ಲಿ ಹಣ್ಣಾಗಬೇಕು ಅನ್ನೋಂತ ಹಣ್ಣುಗಳನ್ನ ಒಂದೇ ವಾರದಲ್ಲಿ ಹಣ್ಣಾಗಿ ಮಾಡ್ತಾ ಇದ್ದಾರೆ. ಅದನ್ನ ಆದಷ್ಟು ಬೇಗ ಮಾರುಕಟ್ಟೆಯಲ್ಲಿ ಮಾರಿ ಜಾಸ್ತಿ ದುಡ್ಡು ಗಳಿಸಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮ ರೈತರಲ್ಲೂ ಕೂಡ ಬರ್ತಾ ಇರೋದು ನಿಜಕ್ಕೂ ದುರದೃಷ್ಟ ಅಂತಾನೆ ಹೇಳ್ಬೋದು. ಇದರಲ್ಲ ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಯಾಕಂದ್ರೆ ಅವರು ಜೀವನ ಮಾಡಬೇಕು. ಆದ್ರೆ ಈ ಒಂದು ಕೆಟ್ಟ ದಾರಿಯನ್ನ ಅವರು ಕೂಡ ಹಿಡಿತಾ ಇದ್ದಾರೆ ಅನ್ನೋದು ನೋಡ್ತಾ ಇದ್ರೆ ಬೇಜಾರು ಅನ್ಸುತ್ತೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ ಸ್ನೇಹಿತರೆ. ಇವತ್ತಂತೂ ಒಂದು ಮಾರ್ಕೆಟ್ ಸರ್ವೆ ಪ್ರಕಾರ, ನಾನು ಕೇಳಿರೋ ಪ್ರಕಾರ, ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಏನು ಆನ್ಲೈನ್ ಆರ್ಡರ್ ಆಗುವಂತ ಫುಡ್ ಅಂದ್ರೆ ಅದು ಬಿರಿಯಾನಿ ಮತ್ತು ಚಿಕನ್ ಗೆ ಸಂಬಂಧಪಟ್ಟಂತಹ ಫುಡ್ ಗಳಾಗಿದೆ. ಅದು ಚಿಕನ್ ಕಬಾಬ್ ಆಗ್ಲಿ, ಚಿಕನ್ 65 ಆಗ್ಲಿ, ಚಿಕನ್ ಗ್ರೇವಿ ಆಗ್ಲಿ, ಚಿಕನ್ ಬಟರ್ ಚಿಕನ್ ಆಗ್ಲಿ, ಈ ತರ ಕಬಾಬು ಏನು ಮಂಚೂರಿಯನ್ನು ಇವೆಲ್ಲ ಏನಿದೆಯಲ್ಲ ಪ್ರತಿದಿನ ಅತಿ ಹೆಚ್ಚು ಮಾರಾಟವಾಗುತ್ತಿರುವಂತಹ ಫುಡ್ ಆಗಿದೆ. ಅದರಲ್ಲೂ ಇತ್ತೀಚೆಗೆ ನಾನು ಬರೀ ಸಿಟಿ ಅಂತಲ್ಲ, ಪ್ರತಿಯೊಂದು ಹಳ್ಳಿಗಳಲ್ಲೂ ನೀವು ರೋಡ್ ಸೈಡ್ ಇವತ್ತು ಕಬಾಬ್ ಅನ್ನ ಮಾರೋದನ್ನ ನೀವು ಕಾಣ್ತಾ ಇರಬಹುದು. ಮೊದಲೆಲ್ಲ ಇವೆಲ್ಲ ಇರ್ತಿರ್ಲಿಲ್ಲ ಹಳ್ಳಿಗಳಲ್ಲಿ. ಆದ್ರೆ ಇವತ್ತು ಹಳ್ಳಿಗಳಲ್ಲಿ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಪಾನಿಪುರಿ ಇವೆಲ್ಲಗಳನ್ನ ನೀವು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಸಿಟಿಗಳಂತೂ ನೀವು ಕೇಳಲೇಬೇಡಿ. ಹಾಗಾದ್ರೆ ಇಷ್ಟೊಂದು ಜನಸಂಖ್ಯೆ ಇರುವಂತಹ ನಮ್ಮ ಪಟ್ಟಣಗಳಲ್ಲಿ ಇವುಗಳನ್ನ ಯಾವ ರೀತಿ ಅಷ್ಟು ಬೇಗ ತಯಾರಿ ಮಾಡಿ ಕೊಡ್ತಾ ಇದ್ದಾರೆ?
ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇವತ್ತು ನಾವು ಚಿಕನ್ ಮಾರಾಟ ಅಂತೂ ಇಷ್ಟೊಂದು ಜೋರಾಗಿ ನಡೀತಾ ಇದೆ ಅಂದ್ರೆ ಬೇಡ. ಅದು ಮೊದಲೆಲ್ಲ ಒಂದು ಕಾಲ ಇತ್ತು, ಕೆಲವೊಂದು ಜಾತಿಗಳು ಕೆಲವೊಂದು ಧರ್ಮಗಳು ಇದನ್ನ ಮುಟ್ತಾನೆ ಇರಲಿಲ್ಲ ನಾನ್ ವೆಜ್ ಅನ್ನ. ಆದ್ರೆ ಇವತ್ತು ಏನಾಗೋದಿಲ್ಲ ರೀ, ಮೊಟ್ಟೆ ತಿಂದ್ರೆ ಏನಾಗೋದಿಲ್ಲ, ಅದು ಈ ಕಡೆ ವೆಜ್ಜು ಅಲ್ಲ ನಾನ್ ವೆಜ್ ಅಲ್ಲ ಅಂತ ಮೊಟ್ಟೆ ತಿನ್ನಕ್ಕೆ ಮೊದಲಿಂದ ಪ್ರಾರಂಭ ಮಾಡ್ಕೊಂಡ್ರು. ಆ ಮೊಟ್ಟೆಯಿಂದ ಏನಾಗೋದಿಲ್ಲ ರೀ, ಮೊಟ್ಟೆ ಕೊಟ್ಟಂತ ತಾಯಿ ತಿಂದ್ರೆ ಏನಾಯ್ತು, ಚಿಕನ್ ತಿನ್ಬೋದಲ್ವಾ ಅಂತ ಈಗ ಚಿಕನ್ ಕೂಡ ಎಷ್ಟೋ ಜಾತಿ ಧರ್ಮದವರು ಕೂಡ ತಿನ್ನಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸರ್, ನಾನು ಇಲ್ಲಿ ಯಾವುದು ಜಾತಿ ಧರ್ಮದ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ನೀವು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ಕೂಡ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ ಅಂದ್ರೆ, ಈಗ ಮೊದಲು ಕೆಲವೊಬ್ರು ಮಾತ್ರ ತಿಂತಾ ಇದ್ರು, ಈಗ ಎಲ್ಲರೂ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಮನೆಯಲ್ಲೇ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅದನ್ನ ಹೊರಗಡೆ ಹೋಗಿ ತಿನ್ ಬನ್ನಿ ಅಂತ ಮಕ್ಕಳಿಗೆ ತಂದೆ ತಾಯಿಗಳೇ ಹೇಳ್ತಾ ಇದ್ದಾರೆ. ಇನ್ನು ಮಕ್ಕಳಂತರೂ ಬೇಕಾ, ಅದರಲ್ಲೂ ಹೊರಗಡೆ ಫುಡ್ ಅಂದ್ರೆ ತುಂಬಾನೇ ಇಷ್ಟ. ಅಯ್ಯೋ ಮನೆಯಲ್ಲಿ ತರಬೇಡಪ್ಪ, ನಮ್ ಜಾತಿ ಧರ್ಮ ಭ್ರಷ್ಟ ಆಗುತ್ತೆ ಅಂತ ಯಾರು ಕೂಡ ಮನೆಗೆ ತಂದು ತಿನ್ನೋದಿಲ್ಲ. ಹೆಚ್ಚು ಕಡಿಮೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪಾರ್ಸಲ್ ತಂದ್ಬಿಟ್ಟು ಏನೋ ಅಲ್ಲಿ ಲಿವಿಂಗ್ ರೂಮ್ ಅಲ್ಲೋ ಅಥವಾ ಹೊರಗಡೆನೋ ಗೆಸ್ಟ್ ರೂಮ್ ಅಲ್ಲೋ ಅದನ್ನ ತಿನ್ಕೊಂಡ್ಬಿಟ್ಟು ಮನೆಗೆ ಬರುವಂತ ಪ್ರವೃತ್ತಿನೂ ಕೂಡ ಬೆಳೆಸ್ಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಕೂಡ ನೀವು ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಆದ್ರೆ ಸ್ನೇಹಿತರೆ, ಇವತ್ತು ಇಷ್ಟೊಂದು ಭರ್ಜರಿಯಾಗಿ ಈ ಚಿಕನ್ ಮಾರಾಟ ಆಗ್ತಾ ಇದೆ ಅಂದ್ರೆ ಏನ್ ಕಾರಣ? ಎಷ್ಟು ಪೌಲ್ಟ್ರಿ ಫಾರ್ಮ್ಸ್ ಗಳಿದಾವೆ. ಬೆಂಗಳೂರು ಅಂತ ಸಿಟಿ, 1.5 ಕೋಟಿ ಜನಸಂಖ್ಯೆ ಇರುವಂತ ಸಿಟಿಗೆ ಎಲ್ಲಿಂದ ಇಷ್ಟೆಲ್ಲ ಚಿಕನ್ ಬರುತ್ತೆ? ರೋಡ್ ಸೈಡ್ ಚಿಕನ್ ಕಬಾಬ್ ಅಂಗಡಿಗಳು, ದೊಡ್ಡ ಬಿರಿಯಾನಿ ಅಂಗಡಿಗಳು, ದೊಡ್ಡ ರೆಸ್ಟೋರೆಂಟ್ಗಳಿಗೆ ಇಷ್ಟೆಲ್ಲ ಚಿಕನ್ ಎಲ್ಲಿಂದ ಬರುತ್ತೆ ರೀ? ಅವೇನೋ ಹಣ್ಣು ಹಂಪಲ ತರ ತರಕಾರಿ ತರ ಭೂಮಿಯಲ್ಲಿ ಬೆಳೀತಾವ? ಅದು ಕೂಡ ಇಲ್ಲ. ಹಾಗಾದ್ರೆ ಇಷ್ಟೊಂದು ಚಿಕನ್ ಅನ್ನ ಹೇಗೆ ತಯಾರು ಮಾಡ್ತಾರೆ? ಇಷ್ಟೊಂದು ಪೌಲ್ಟ್ರಿ ಫಾರ್ಮ್ಗಳು ನಮ್ಮ ಸುತ್ತಮುತ್ತ ಇದೆಯಾ? ಅಷ್ಟೊಂದು ಅವುಗಳನ್ನ ಹೇಗೆ ಬಳಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸ್ನೇಹಿತರೆ, ಒಂದು ವಿಷಯ ಹೇಳ್ತೀನಿ ಇಲ್ಲಿ. ಯಾವ ರೀತಿ ಆಪಲ್ಗಳಿಗೆ, ಮ್ಯಾಂಗೋಗಳಿಗೆ ಏನು ಇಂಜೆಕ್ಷನ್ ಕೊಟ್ಟು ಕೆಮಿಕಲ್ ಕೊಟ್ಟು ಅವುಗಳನ್ನ ದೊಡ್ಡದಾಗಿ ಮಾಡ್ತಾ ಇದ್ದಾರೋ, ಅದೇ ರೀತಿ ಸೇಮ್ ಟು ಸೇಮ್ ವ್ಯವಸ್ಥೆ ಇದು ಚೈನಾದಿಂದ ಕಾಪಿ ಮಾಡಿರುವಂತಹ ಒಂದು ವ್ಯವಸ್ಥೆ ಆಗಿದೆ. ಅದನ್ನ ಭಾರತದಲ್ಲಿ ಕೂಡ ಅದನ್ನ ಅಳವಡಿಸಲಾಗಿದೆ. ಹೌದು, ಚಿಕನ್ಗಳನ್ನ ಕೂಡ, ಚಿಕನ್ ಪೌಲ್ಟ್ರಿಗಳಲ್ಲೂ ಕೂಡ ಅವುಗಳಿಗೆ ಇಂಜೆಕ್ಷನ್ ಕೊಟ್ಟು ಅವುಗಳು ಏನೊಂದು 15-20 ದಿವಸದಲ್ಲಿ ದೊಡ್ಡದಾಗಿ ಕಾಣಬೇಕು, ಜಾಸ್ತಿ ತೂಕ ಬರಬೇಕು. ಜಾಸ್ತಿ ತೂಕ ಬಂದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಈ ಕೆಮಿಕಲ್ಸ್ ಗಳನ್ನ ಇಂಜೆಕ್ಟ್ ಮಾಡಿ ಚಿಕ್ಕ ಏನು ಚಿಕನ್ ಬೇಬಿಗಳನ್ನ ಆದಷ್ಟು ದೊಡ್ಡದಾಗಿ ಮಾಡಬೇಕು. ಅವುಗಳನ್ನ ಬೇಗ ಮಾರಾಟ ಮಾಡಬೇಕು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಚಿಕನ್ ಕಬಾಬ್, ಚಿಕನ್ ಚಿಲ್ಲಿ, ಚಿಕನ್ ಗೋಬಿ ಮಂಚೂರಿ ಇವುಗಳಿಗೆಲ್ಲ ಸಿಕ್ಕಾಪಟ್ಟೆ ಡಿಮಾಂಡ್ ಇರೋದ್ರಿಂದ ಆದಷ್ಟು ಬೇಗ ಇವುಗಳನ್ನ ಮಾರುಕಟ್ಟೆಗೆ ಕಳಿಸಬೇಕು ಅನ್ನೋ ಉದ್ದೇಶದಿಂದ ಇವುಗಳಿಗೆ ಇಂಜೆಕ್ಟ್ ಮಾಡಿ ಏನೋ ಮಾರುಕಟ್ಟೆಗೆ ಬಿಡಲಾಗ್ತಾ ಇದೆ. ಏನು ಒಂದು ಚಿಕನ್, ಒಂದು ಕೋಳಿ 2 ತಿಂಗಳಲ್ಲಿ ರೆಡಿ ಆಗಬೇಕಾಗಿತ್ತು, ಆ ಕೋಳಿ ಕೇವಲ 15-20 ದಿವಸಗಳಿಗೆ ಇರೋ ಇಂಜೆಕ್ಷನ್ಗಳನ್ನು ಕೊಟ್ಟು ಅವುಗಳನ್ನ ಬಲೂನ್ ತರ ಉಬ್ಬಿಸ್ತಿದ್ದಾರೆ. ಏನ್ ನೀವು ಬಲೂನ್ಗೆ ಏನು ಹವಾ ಹಾಕ್ತಿರಲ್ಲ, ಹವಾ ಹಾಕಿ ಯಾವ ತರ ಅದನ್ನ ಬಲೂನ್ ಅನ್ನ ದೊಡ್ಡದಾಗಿ ಮಾಡ್ತಾರ, ಅದೇ ರೀತಿ ಚಿಕನ್ಗಳಿಗೂ ಕೂಡ ಇಂಜೆಕ್ಷನ್ ಕೊಟ್ಟು ಅವುಗಳ ಮಾಂಸವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಕೋಳಿಗಳು ಹೆಚ್ಚಿಗೆ ತೂಕ ಪಡಿತಾ ಇದ್ದಾವೆ, ಗೊತ್ತಾಯ್ತಲ್ಲ. ಹೀಗಾಗಿ ಇವುಗಳನ್ನ ಈ ರೀತಿ ಕೆಮಿಕಲ್ಸ್ಗಳನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ, ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಅವುಗಳನ್ನ ಸೇಲ್ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇದಾಯ್ತು ಒಂದ್ ಕಡೆ. ಈಗ ಇವುಗಳನ್ನ ತಿನ್ನುವಂತಹ ನಾವು ಮನುಷ್ಯರಿಗೆ ಯಾವ ರೀತಿ ಇದು ಸೈಡ್ ಎಫೆಕ್ಟ್ ಆಗ್ತಾ ಇದೆ, ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ನೋಡಿ. ಯಾವುದೇ ಒಂದು ಕೆಮಿಕಲ್ ಪಡೆದಂತಹ ಒಂದು ವಸ್ತುವನ್ನ ನಾವು ಕೂಡ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ತಿಂದ್ರೆ ಅದು ನಮ್ಮ ಮೇಲೆ ಕೂಡ ಏನಾಗ್ತಾ ಇದೆ, ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು. ನಿಮ್ಮ ಮಕ್ಕಳು, ಅದರಲ್ಲೂ ಈ ಚಿಕನ್ನು ಬರ್ಗರ್ ತಿನ್ನುವಂತ ಮಕ್ಕಳ ಒಬ್ಯಾಸಿಟಿ ಜಾಸ್ತಿ ಆಗ್ತಾ ಇದೆ, ಹೊಟ್ಟೆ ಬರ್ತಾ ಇದೆ, ಗಲ್ಲುಗಳು ಇಷ್ಟು ದೊಡ್ಡದಾಗ್ತಾ ಇದಾವೆ. ಅವರು ಕೂಡ ಬಲೂನ್ ಹಾಗೆ ಬೆಳೀತಾ ಇದ್ದಾರೆ. ಯಾಕಪ್ಪ ಬಲೂನ್ ಹಾಗೆ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ, ದಪ್ಪ ಆಗ್ತಾ ಇದ್ದಾರೆ, ಗಲ್ಲುಗಳು ದಪ್ಪ ಆಗ್ತಾ ಇದಾವೆ ನೋಡಿ. ಒಬ್ಬ 5ನೇ ಕ್ಲಾಸು 6ನೇ ಕ್ಲಾಸ್ ಓದುವಂತ ಹುಡುಗ ಇವತ್ತು ಏನೋ PUC ಓದ್ತಾರ ಹುಡುಗನ್ ತರ ಕಾಣ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನು? ಕೆಮಿಕಲ್ಸು. ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ನಮ್ಮ ಮಗ ಬೆಳೀತಾ ಇದ್ದಾನೆ, ಭರ್ಜರಿಯಾಗಿ ಬೆಳೀತಾ ಇದ್ದಾನೆ. ರೀ ಸ್ವಾಮಿ, ನೀವು ಹಿಂದೆ ಜವಾರಿ ಏನೋ ರೊಟ್ಟಿ, ಜವಾರಿ ಪಲ್ಯಗಳನ್ನ ತಿಂದಂತ ಮಕ್ಕಳು ಗಟ್ಟಿಯಾಗಿರ್ತಿದ್ರು, ಆದ್ರೆ ಅವರ ಬೆಳವಣಿಗೆ ಕರೆಕ್ಟ್ ಆಗಿರ್ತಿತ್ತು, ಎಷ್ಟಿರ್ಬೇಕಾಯ್ತು ಅಷ್ಟಿರ್ತಿತ್ತು. ಆದ್ರೆ ಇವತ್ತು ಹಾಗಲ್ಲ. ಇವತ್ತು ಮಕ್ಕಳು ನೋಡಿ, ನೀವು 7ನೇ ತರಗತಿ 8ನೇ ತರಗತಿಗಿನ ಆಗಲೇ ನಿಮ್ಗೆ 5.5 ಫೀಟು 6 ಫೀಟ್ ವರೆಗೂ ಬಂದ್ಬಿಟ್ಟಿರ್ತಾರೆ. ಹಾಗೇನೆ ದಪ್ಪ ಕಾಣ್ತಾ ಇರ್ತಾರೆ. ನೋಡಿದ್ರೆ ಎಲ್ಲೋ ಅವರು PUC ಡಿಗ್ರಿ ಮಾಡೋ ತರ ಕಾಣ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ತಂದೆ ತಾಯಿಗಳು, ಜವಾಬ್ದಾರಿಯುತ ತಂದೆ ತಾಯಿಗಳು ಯೋಚನೆ
ಯೋಚನೆ ಮಾಡಬೇಕು ಇಲ್ಲಿ. ಯಾಕೆ ಹೇಳಿ, ಅವರು ಕೂಡ ಬಲೂನ್ ಹಾಗೆ ಬೆಳೀತಾ ಇರೋದಕ್ಕೆ, ಉಬ್ತಾ ಇರೋದಕ್ಕೆ ಕಾರಣ ಅಂತಹ ವಸ್ತುಗಳನ್ನ, ಅಂತಹ ತರಕಾರಿಯನ್ನ, ಅಂತಹ ಮಾಂಸವನ್ನ ಅಂದ್ರೆ ಚಿಕನ್ ಅನ್ನ ತಿಂತಾ ಇರೋದ್ರಿಂದಲೇ ಇವುಗಳೆಲ್ಲ ಈ ರೀತಿ ಬೆಳೀತಾ ಇದ್ದಾರೆ. ನೋಡಿ, ಇವರೆಲ್ಲ ನಾಳೆ 60 ವರ್ಷ 70 ವರ್ಷ ಬದುಕೋದಿಲ್ಲ, 40-50ಕ್ಕೆ ಡಮಾರ್. ಇವತ್ತು ನೋಡ್ತಾ ಇದ್ದಾರೆ ನೀವು 30-40 ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಪದೇ ಪದೇ. ಯಾಕಪ್ಪ ಬರ್ತಾ ಇದೆ ಅಂತ ನೀವು ಯೋಚನೆ ಮಾಡಬಹುದು. ಇದಕ್ಕೆ ಕಾರಣ ನೀವು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ತಿನ್ನುತ್ತಿರುವಂತಹ ಈ ಒಂದು ಕೆಮಿಕಲ್ಸ್ ಗಳನ್ನ, ಆಂಟಿಬಯೋಟಿಕ್ ಗಳನ್ನ. ನೋಡಿ, ಈ ಚಿಕನ್ ಪೌಲ್ಟ್ರಿಯಲ್ಲಿ, ದೊಡ್ಡ ದೊಡ್ಡ ಚಿಕನ್ ಪೌಲ್ಟ್ರಿಗಳಲ್ಲಿ ಸಾವಿರಾರು ಲಕ್ಷಾಂತರ ಚಿಕನ್ ಗಳನ್ನ, ಕೋಳಿಗಳನ್ನ ಬೆಳೆಸ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು 100 ಕೋಳಿಯಲ್ಲಿ ಒಂದು 10 ಕೋಳಿ ಅವುಗಳಿಗೆ ಯಾವ್ದಾದ್ರು ಒಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆಯನ್ನ ಹೋಗಲಾಡಿಸಕ್ಕೆ ಅವ್ರೇನ್ ಮಾಡ್ತಾರೆ, ಬೇರೆ ಕೋಳಿಗಳಿಗೂ ಕೂಡ ಆಂಟಿಬಯೋಟಿಕ್ ಕೊಡ್ತಾರೆ. ಅಂತಹ ಆಂಟಿಬಯೋಟಿಕ್ ಪಡೆದಂತಹ ಈ ಕೋಳಿಗಳನ್ನ ನಾವು ಏನೋ ಬೇಯಿಸ್ತೀವಿ, ಏನೋ ತಿಂತೀವಿ, ಅವುಗಳನ್ನ ಆಯ್ತು. ಆದ್ರೆ ಎಲ್ಲೋ ಒಂದು ಕಡೆ ಕೆಮಿಕಲ್ ಇದ್ದೇ ಇರುತ್ತೆ. ಅದರಲ್ಲೂ ನೀವು ರೋಡ್ ಸೈಡ್ ಅಲ್ಲಿ ಇರುವಂತಹ ಕೋಳಿಗಳನ್ನ ಹೆಚ್ಚಾಗಿ ಅವರು ತಂದು ಮಾರೋದೇನು ಗೊತ್ತಾ, ನಿಮ್ಗೆ ಅನ್ಬೋದು, ಅಯ್ಯೋ ಕಬಾಬು ಬರೀ 30 ರೂಪಾಯಿ ಪ್ಲೇಟು, 70 ರೂಪಾಯಿ ಪ್ಲೇಟು, ಅಯ್ಯೋ ಹೋಟೆಲ್ಗಳಲ್ಲಿ ಹೋದ್ರೆ ನಿಮಗೆ ಇದು 300-400 ಅನ್ಬೋದು. ಆದ್ರೆ ರೋಡ್ ಸೈಡ್ ಅಲ್ಲಿ ಮಾರುವಂತಹ ಜನರು ಕೂಡ ಕಡಿಮೆ ಬೆಲೆಯಲ್ಲಿ ಇರುವಂತಹ ಸತ್ತ ಕೋಳಿಗಳನ್ನ ತಂದು ಬಿಟ್ಟು ಅವುಗಳನ್ನ ಅರ್ಧ ಮರ್ಧ ಬೆಂದಿಸಿ ಅವುಗಳನ್ನ ನಿಮಗೆ 30 ರೂಪಾಯಿ ಪ್ಲೇಟೋ 40 ರೂಪಾಯಿ ಪ್ಲೇಟೋ ನೋಡ್ಬೋದು ನೀವು. ಇವತ್ತಂತರೂ ನೀವು ಕಂಡಲ್ಲಿ ಈ ಬಿರಿಯಾನಿ ಸೆಂಟರ್ಗಳಲ್ಲಂತೂ ಕಾಣ್ತಾ ಇದ್ದೀವಿ. ಅಂಬೂರ್ ಬಿರಿಯಾನಿ, ಹೈದರಾಬಾದ್ ಬಿರಿಯಾನಿ, ಆ ಬಿರಿಯಾನಿ, ಈ ಬಿರಿಯಾನಿ ಅಂತ. ಅಬ್ಬಬ್ಬಾ, ಅವುಗಳನ್ನ ನೋಡ್ತಾ ಇದ್ರೆ ಸರಿಯಾಗಿ ಕೋಳಿಗಳು ಸಹಿತ ಬೆಂದಿರೋದಿಲ್ಲ, ಅರ್ಧ ಮರ್ಧ ಬೆಂದಿರ್ತವೆ. ಅವುಗಳನ್ನೇ ಪಾಪ ಜನ ತಿಂತಾ ಇರ. ನಮ್ಮ ಮಕ್ಕಳಿಗಂತೂ ಹೊರಗಿನ ತಿಂಡಿ ಅಂದ್ರೆ ಇಷ್ಟನೇ. ಯಾಕಂದ್ರೆ ಅಮ್ಮ ಮಾಡಿರೋ ತಿಂಡಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಹೊರಗಿನ ತಿಂಡಿ ತಿನ್ಬೇಕು, ತಿಂದ್ಬಿಟ್ಟು ಈ ರೀತಿ ಬೆಳೀತಾ ಇದ್ದಾರೆ. ಸ್ನೇಹಿತರೆ, ಬೆಳೆಸಬೇಕಾದಂತಹ ತಂದೆ ತಾಯಿಗಳು ನಾವೇ ನಮ್ಮ ಮಕ್ಕಳನ್ನ ಕೊಲ್ತಾ ಇದ್ದೀವಿ ಅಂದ್ರೆ ತಪ್ಪಾಗ್ಲಾರ್ದು ಅಂತ ನಾನು ಹೇಳ್ತೀನಿ. ಈ ರೀತಿ ಪದಾರ್ಥಗಳನ್ನ ಕೊಟ್ಟು ಏನಾಗ್ತಾ ಇದೆ ಅಂದ್ರೆ, ಸಿಟಿಗಳಲ್ಲಿ, ಅದರಲ್ಲೂ ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ ಇಬ್ರು ಗಂಡ ಹೆಂಡತಿ ಕೆಲಸ ಮಾಡ್ತಿರ್ತಾರೆ, ಮಕ್ಕಳುಗಳು ಏನೋ ಹೊರಗಿಂದ ತಿಂತಾರೆ, ಈ ರೀತಿ ಕಾಯಿಲೆಗಳನ್ನ ಪಡಿತಾ ಇದ್ದಾರೆ. ಯಾಕಂದ್ರೆ ಅವ್ರ ಹತ್ರನೂ ಟೈಮ್ ಇಲ್ಲ. ಅಯ್ಯೋ ಅಮ್ಮ ಹೇಳ್ತಾಳೆ, ನಂಗೆ ಮಾಡಕ್ಕಾಗೋದಿಲ್ಲಪ್ಪ ಅಡಿಗೆ, ನೀನು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ಬಿಡು, ಸ್ವಿಗ್ಗಿನೋ ಝೊಮ್ಯಾಟೊ ಇಂದ ತರಿಸ್ಕೊಂಡ್ಬಿಡು, ತಿಂದ್ಬಿಡು ಅಂತ. ಅವ್ರು ತರಿಸ್ತಾರೆ, ಇವ್ರು ತಿಂತಾರೆ. ನೋಡಿದ್ರ ಸ್ನೇಹಿತರೆ, ಯಾವ ರೀತಿ ನಮ್ಮ ಸಮಾಜ ಬೆಳೀತಾ ಇದೆ. ನಮ್ಮ ಸಮಾಜ ಒರಿಜಿನಲ್ ಸಮಾಜ ಅಲ್ಲ, ಈಗ ಡೂಪ್ಲಿಕೇಟ್ ಸಮಾಜ ಆಗಿ ಬೆಳೀತಾ ಇರೋದಕ್ಕೆ ನಿಜಕ್ಕೂ ದುಃಖ ಪಡುವಂತಹ ವಿಷಯ. ಇದೇ ಜನರೇಷನ್ ಮುಂದುವರಿತಾ ಇದ್ರೆ, ಹಿಂದೆ ನೀವು ನೋಡಿರ್ಬೋದು, ನಮ್ಮ ಪೂರ್ವಜರು 80 ವರ್ಷ 90 ವರ್ಷ 100 ವರ್ಷ ಬದುಕ್ತಾ ಇದ್ರು. 10 ಕಿಲೋಮೀಟರ್ 70 ವರ್ಷ ಇದ್ರು ಕೂಡ ನಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ನಿಮ್ಮ ಮಕ್ಕಳು ಎಷ್ಟು ಜನ ಆಟ ಆಡಕ್ ಹೋಗ್ತಾ ಇದ್ದಾರೆ ನೀವೇ ಯೋಚನೆ ಮಾಡಿ. ಎಷ್ಟು ಜನ ಬರೀ ಮೊಬೈಲ್ ಹಿಡ್ಕೊಂಡು ಕೂಡ್ತಿದ್ದಾರೆ ಯೋಚನೆ ಮಾಡಿ. ಹೊರಗೆ ಹೋಗಿ ಆಟ ಆಡಬಾ ಅಂದ್ರೆ 5 ನಿಮಿಷ ಆಟ ಆಡಿರೋದಿಲ್ಲ, ಅವನು ಸುಸ್ತಾಗಿ ಬಂದಿರ್ತಾನೆ. ಯಾಕಂದ್ರೆ ಅವ್ರು ತಗೊಳ್ತಾ ಇರುವಂತಹ ಇಂಟೇಕ್, ಆ ಇಂಟೇಕ್ ಎಷ್ಟರ ಮಟ್ಟಿಗೆ ನಿಮ್ಮನ್ನ ಗಾಬರಿ ಪಡಿಸೋದಿದೆ ಅಂದ್ರೆ ಕಾಯ್ಬೇಕು ನೀವು. ದಯವಿಟ್ಟು ಹೇಳ್ತೀನಿ, ಯಾವುದೇ ಒಂದು ವಸ್ತುವನ್ನ ತಗೊಳ್ಳುವಾಗ, ಯಾವುದೇ ತರಕಾರಿ ತಗೊಳ್ಳುವಾಗ, ಯಾವುದೇ ಮಾಂಸವನ್ನ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ದೊಡ್ಡದಾಗಿರೋದು, ಕಲರ್ಫುಲ್ ಆಗಿರೋದು ತಿಂದ್ರೆ ನೀವು ಕೂಡ ಬೇಗನೆ ಕಲರ್ಫುಲ್ ಆಗಿ ಮಸಣ ಸೇರೋದು ಗ್ಯಾರಂಟಿ. ಜೊತೆಗೆ ನಿಮ್ಮ ಮಕ್ಕಳಿಗೆ ಈ ರೀತಿಯ ಪ್ರಾಕ್ಟೀಸ್ ಅನ್ನ ಮಾಡಿಸಬೇಡಿ ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ. ಇಂತಹ ಪೆಸ್ಟಿಸೈಡ್ ಫುಡ್ ಗಳನ್ನ ತಿನ್ನೋದ್ರಿಂದ ನಮ್ಮ ಸಮಾಜ ಅತಿ ಬೇಗನೆ ಖಾಲಿ ಆಗ್ತಾ ಇದೆ. ದಯವಿಟ್ಟು ತಿಳಿದವರು ತಿಳಿಯದಂತಹ ಕೆಲಸಗಳನ್ನ ಮಾಡಬೇಡಿ. ಇನ್ಮೇಲಾದ್ರೂ ಒಳ್ಳೆಯ ಫುಡ್ ಅನ್ನ ತಿನ್ನಿ, ಆದಷ್ಟು ಫ್ರೆಶ್ ಆದಂತಹ ಐಟಮ್ ಗಳನ್ನ ತಿನ್ನಿ, ಜವಾರಿ ಐಟಮ್ ಗಳನ್ನ ತಿನ್ನಿ. ಆದ್ರೂ ಕೂಡ ಆರ್ಗ್ಯಾನಿಕ್ ಫುಡ್ ಅನ್ನ ಬಳಸಿ. ಈ ಪೆಸ್ಟಿಸೈಡ್ ಬೆಳೆಸಿದಂತಹ ಏನು ಈ ಸೂಪರ್ ಮಾರ್ಕೆಟ್ಗಳಲ್ಲಿ, ಹೈಪರ್ ಮಾರ್ಕೆಟ್ಗಳಲ್ಲಿ ಕಲರ್ಫುಲ್ ಆಗಿ ಅವುಗಳನ್ನ ಇಟ್ಟಿರ್ತಾರೆ. ನೀವು ಅವುಗಳನ್ನ ಸೈಜ್ ನೋಡ್ಬಿಟ್ಟು, ಕಲರ್ ನೋಡ್ಬಿಟ್ಟು ಪ್ರತಿಯೊಬ್ಬರು ಅಟ್ರಾಕ್ಟ್ ಆಗಿ ತರೋದು, ಮಕ್ಕಳಿಗೆ ತಿನ್ನಿಸೋದು ಬೇಡ ಸ್ವಾಮಿ, ಬೇಡ. ನಮ್ಮ ಜನರೇಷನ್ ಅನ್ನ ನಾವು ಉಳಿಸಬೇಕು, ಬೆಳೆಸಬೇಕು ಅಂದ್ರೆ ಇಂತಹ ಒಂದು ಕೆಲಸಗಳನ್ನ ನಾವು ಮಾಡಬಾರದು. ಆದಷ್ಟು ನಮ್ಮ ಬುದ್ಧಿಯನ್ನ ಬಳಸಿ, ಅಟ್ಲೀಸ್ಟ್ ಇಂತಹ ವಿಡಿಯೋ ನೀವು ನೋಡಿದ ಮೇಲೆ ಆದ್ರೂ ನೀವು ಇಂತಹ ಫುಡ್ ಗಳನ್ನ, ಅದರಲ್ಲೂ ಚಿಕನ್ ಅನ್ನ, ಡೂಪ್ಲಿಕೇಟ್ ಚಿಕನ್ ಅನ್ನ, ಡೂಪ್ಲಿಕೇಟ್ ರೈಸ್ ಅನ್ನ, ಡೂಪ್ಲಿಕೇಟ್ ಮೊಟ್ಟೆಗಳನ್ನ, ಡೂಪ್ಲಿಕೇಟ್ ಆಪಲ್ ಗಳನ್ನ, ದಯವಿಟ್ಟು ಈ ಚೈನಾ ಪ್ರಾಡಕ್ಟ್ ಗಳನ್ನ ತಿನ್ನೋದನ್ನ ನಿಲ್ಲಿಸಿ. ದಯವಿಟ್ಟು ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ನೀವು, ಚೈನಾದರಿಂದ ಯಾವ್ಯಾವ ರೀತಿಯ ವೈರಾಣುಗಳು ಹೊರ ಬಂದಿತ್ತು. ಹಿಂದೆ ನಾವು ಎಷ್ಟೆಲ್ಲ ಅನುಭವಿಸಿದ್ವಿ. ಕೊರೋನಾ ವೈರಸ್ ಇಂದ ನಾವು ಎಷ್ಟು ಜನ ಸತ್ತೋಗಿದ್ದಾರೆ ವರ್ಲ್ಡ್ ವೈಡ್. ಅರ್ಥ ಮಾಡ್ಕೋಬೇಕು. ಬೇಗ ನಾವು ದುಡಿಯೋಗೋಸ್ಕರ ರೈತರಲ್ಲೂ ನಾನು ಬೇಡೋದಿಷ್ಟೇ, ಸ್ವಾಮಿ ನೀವು ದುಡಿಬಹುದು, 1000 ಗಳಿಸೋ ಬದಲು ಲಕ್ಷ ಗಳಿಸಬಹುದು, ಕೋಟಿ ಗಳಿಸಬಹುದು. ಆದರೆ ನಮ್ಮ ಜನರೇಷನ್ ಅನ್ನ ನಾವೇ ಹಾಳು ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಕೂಡ ಅದು ಗಮನದಲ್ಲಿ ಇಟ್ಕೊಳ್ಳಿ ಅನ್ನೋ ಒಂದು ಮಾತಿನಿಂದ ಕಳಕಳಿ ವಿನಂತಿಯೊಂದಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.